ತೆಲಂಗಾಣ ವಿಧಾನ ಪರಿಷತ್ತಿನ 3 ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ ಒಂದು ಪದವೀಧರ ಕ್ಷೇತ್ರಕ್ಕೆ ಮಾತ್ರ ಸ್ಪರ್ಧಿಸಿದ್ದ ಆಳುವ ಕಾಂಗ್ರೆಸ್ ಅಲ್ಲೂ ಸೋತು 0 ಸಾಧನೆಯನ್ನು ಮಾಡಿದೆ. ಕಾಂಗ್ರೆಸ್ 2 ಶಿಕ್ಷಕರ ಕ್ಷೇತ್ರಗಳಿಗೆ ಸ್ಪರ್ಧಿಸಿರಲಿಲ್ಲ. ಒಂದು ಪದವೀಧರ ಕ್ಷೇತ್ರಕ್ಕೆ ಮಾತ್ರ ಸ್ಪರ್ಧಿಸಿತ್ತು. 3 ಕಡೆ ಸ್ಪರ್ಧಿಸಿದ್ದ ಬಿಜೆಪಿಯು ಪದವೀಧರ ಕ್ಷೇತ್ರ ಹಾಗೂ ಒಂದು ಶಿಕ್ಷಕರ ಕ್ಷೇತ್ರದಲ್ಲಿ ಗೆದ್ದು ಬೀಗಿದೆ. ಬಿಆರ್ಎಸ್ ಪಕ್ಷ ಅಭ್ಯರ್ಥಿಗಳನ್ನು ಹಾಕಿರಲಿಲ್ಲ. ಆ ಪಕ್ಷದ ಬೆಂಬಲಿಗರು ಕಾಂಗ್ರೆಸ್ಸಿಗೆ ಮತ ಹಾಕಿರಲಿಲ್ಲ. ಒಂದು ಶಿಕ್ಷಕರ ಕ್ಷೇತ್ರವು ಪಕ್ಷೇತರರ ಪಾಲಾಗಿದೆ. ಮೇಡಕ್ ಒಳಗೊಂಡ ಕರೀನಗರ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿಯ ಅಂಚಿರೆಡ್ಡಿ ಅವರು ಗೆದ್ದಿದ್ದಾರೆ. ಮೇಡಕ್, ನಿಜಾಮಾಬಾದ್, ಆದಿಲಾಬಾದ್ ಶಿಕ್ಷಕರ ಕ್ಷೇತ್ರದಲ್ಲಿ ಬಿಜೆಪಿಯ ಮಲ್ಲಾ ಕೋಮರಯ್ಯ ಗೆದ್ದಿದ್ದಾರೆ. ವಾರಂಗಲ್, ಖಮ್ಮಂ, ನಲ್ಗೊಂಡ ಶಿಕ್ಷಕರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿ ಶ್ರೀಪಾದ್ ರೆಡ್ಡಿ ಪಿಂಗಲೆ ಜಯಗಳಿಸಿದ್ದಾರೆ. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karungalpadi, Mangalore. Contact 7760 609090.